ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಒಬ್ಬರು ಇಸ್ಪಿಟ್ ಎಲೆಗಳ ನಡುವೆ ಜೋಕರ್ ಇದ್ದಂತೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಂಸದ ಉಗ್ರಪ್ಪ ಲೇವಡಿ ಆಡಿದ್ದಾರೆ. ಬೊಳಿಯಾರ್ನಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಕೇಂದ್ರ ಸರ್ಕಾರದ ಪೌರತ್ವ ಕಾಯ್ದೆಯ ವಿರುದ್ಧ ನಡೆದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತದ ರಾಜಕಾರಣ ನಿಯಂತ್ರಿಸುತ್ತಿದ್ದವರು ಮಂಗಳೂರಿನ ಜನ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರಾಮಾಣಿಕರು, ಬುದ್ಧಿಜೀವಿಗಳು ಎಂದು ಎಲ್ಲರೂ ತಿಳಿದುಕೊಂಡಿದ್ದೇವೆ. ಮಧ್ಯ ಶಕ್ತಿಗಳಾದ ಬಿಜೆಪಿ, ಆರ್ಎಸ್ಎಸ್ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ಬಹುತೇಕ ಸ್ಥಾನಗಳನ್ನು ಜಿಲ್ಲೆಯ ಜನ ನೀಡಿದ್ದೀರಿ. ಆದರೆ ಈ ಭಾಗದ ಶೋಷಿತ ಬಡ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನ್ಯಾಯ ಕೇಳುವವರಿಗೆ ಬಿಜೆಪಿ ಕೊಟ್ಟಿರುವ ದೇಣಿಗೆ ಏನೂ ಇಲ್ಲ. ಈವರೆಗೂ ಬಿಜೆಪಿಯವರು ಜಿಲ್ಲೆಯ ಜನರ ಜೀವನದ ಹೆಸರನ್ನು ಮಾಡಲು ಯಾವುದೇ ಯೋಜನೆ ಜಾರಿಗೆ ತಂದಿಲ್ಲ ಎಂದು ಹೇಳಿದರು. ಬಹುಶಃ ಈ ಭಾಗದ ಜನಾರ್ದನ ಪೂಜಾರಿ ಅವರು ಈ ದೇಶದಲ್ಲಿ ಒಂದು ಆರ್ಥಿಕ ಕ್ರಾಂತಿಯನ್ನ ಮಾಡುವಂತಹದರ ಮೂಲಕ ಬಡ ಜನರಿಗೆ ಸಾಲ ಮೇಳದ ಮೂಲಕ ಸಾಲವನ್ನ ಕೊಟ್ಟಂತ ಏಕೈಕ ರಾಜಕಾರಣಿ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಯಾರಾದರೂ ಇದ್ರೆ ಅದು ಈ ಭಾಗದ ಮಣ್ಣಿನ ಮಗ ಜನಾರ್ದನ ಪೂಜಾರಿಯವರು ಅನ್ನೋದನ್ನ ನಾನು ಅತ್ಯಂತ ಬದ್ಧತೆಯಿಂದ ಹೇಳಿಕೆ ಬಯಸ್ತೇನೆ. ಯಾವ ದೇವರಾಜ ಅರಸರ ಕಾಲದಲ್ಲಿ ಉಳುವವನಿಗೆ ಭೂಮಿ ಎನ್ನುವಂತ ಕಾರ್ಯಕ್ರಮ ತರೋದರ ಮೂಲಕ ಈ ಭಾಗದ ಯಾರು ಶೋಷಿತ ವರ್ಗದ ಜನರಿದ್ದಾರೆ ಅವರಿಗೆ ಭೂಮಿಯ ಹಕ್ಕನ್ನ ಕೊಟ್ಟಂತವರು ದೇವರಾಜ ಅರಸರ ಜೊತೆಗೆ ಸುಬ್ಬಯ್ಯ ಶೆಟ್ಟಿ ಇನ್ನಿತರು ಈ ಭಾಗದ ಜನ ಮಾಡಿದಂತದನ್ನ ನಾವು ನೀವೆಲ್ಲರೂ ಸಹ ನೆನೆಸ್ಕೋಬೇಕಾಗತ್ತೆ. ನಿಮಗೆ ಯಾರು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಕಾಟಗಳನ್ನ ಕೊಡ್ತಾ ಇದ್ದಾರೆ, ನಿಮ್ಮಲ್ಲಿ ಭೇದ ಭಾವ ಹೇಳುತ್ತಾ ಇದ್ದಾರೆ, ನಿಮ್ಮನ್ನ ದೂರ ತಳ್ತಾ ಇದ್ದಾರೆ, ನಿಮ್ಮನ್ನ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಾರೆ, ಹೋಗಿ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಅವ್ರ ಮಾತನ್ನ ಕೇಳಿಕೊಂಡು ನೀವು ಅವರು ಏನ್ ಹೇಳ್ತಾರೋ ಅದ್ರ ಮೂಲಕ ನೀವು ಹೋಗ್ತಾ ಇದ್ದೀರಿ. ನಾನು ಇದೇ ಕರಾವಳಿ ಭಾಗ NRC, CAA, NPR ಬಗ್ಗೆ ಮಾತಾಡೋ ದೊಡ್ಡ ವಿಷಯ ಅಲ್ಲ, ಅದ್ರ ವಿವರಗಳು ಎಲ್ಲರಿಗೂ ಕೂಡ ಗೊತ್ತು. ಬೋಳಿಯಾರ್ ಜುಮಾ ಮಸೀದಿ ಖತೀಬರ ಅಬ್ದುಲ್ಲಾ ಖಾದರ್ ಅಶ್ಯಾಫಿ, ಬೋಳಿಯಾರ್ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಹಾಜಿ ಅಬ್ದುಲ್ ಲತೀಫ್, ಅಮ್ಮೆಂಬಳ ಜಾರದಾಗುಡ್ಡೆ, ಅಮೀರ್ ತನ್ನಾಳ್ ದುವಾ, ಶಾಸಕ ಯುಟಿ ಖಾದರ್ ಮೊದಲಾದವರು ಉಪಸ್ಥಿತರಿದ್ದರು.